ಪುತ್ತೂರು ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ವಕೀಲರ ಸಂಘ, ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸಹಯೋಗದಲ್ಲಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಅಕ್ಟೋಬರ್ 2ರಂದು ಆರಂಭಗೊಂಡು ನವೆಂಬರ್ 14ರ ತನಕ ಪ್ರತಿದಿನ ಅವಿಭಜಿತ ಪುತ್ತೂರು ತಾಲೂಕಿನ ಆಯ್ದ ಕಡೆಗಳಲ್ಲಿ ಕಾನೂನು ಅರಿವು ಮಾಹಿತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾದ ಪುತ್ತೂರು ನ್ಯಾಯಾಲಯದ ಹಿರಿಯ ವ್ಯವಹಾರಿಕ ಹಾಗೂ ಹೆಚ್ಚುವರಿ ಮುಖ್ಯ ನ್ಯಾಯಿಕ ದಂಡಾಧಿಕಾರಿ ನ್ಯಾಯಮೂರ್ತಿ ಎಂ ರಮೇಶ್ ಅವರು ತಿಳಿಸಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಾನೂನು ಅರಿವು ಮಾಹಿತಿ ಕಾರ್ಯಕ್ರಮವು ನಿರಂತರ 45 ದಿನಗಳ ಕಾಲ ನಡೆಯಲಿದೆ. ಮಾಹಿತಿ ಕಾರ್ಯಾಗಾರದಲ್ಲಿ ಫೋಕ್ಸೋ ಕಾಯ್ದೆ, ಬಾಲ್ಯ ವಿವಾಹ, ದತ್ತು ಸ್ವೀಕಾರ ಪ್ರಕ್ರಿಯೆ, ಜೀವನಾಂಶ, ಬಾಲಕಾರ್ಮಿಕತೆ, ವರದಕ್ಷಿಣೆ ಕಿರುಕುಳ, ಮಹಿಳಾ ದೌರ್ಜನ್ಯ, ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ಸಂರಕ್ಷಣೆ, ಮಕ್ಕಳ ಹಕ್ಕುಗಳ, ಹೆಣ್ಣು ಮಕ್ಕಳಿಗೆ ಆಸ್ತಿಯ ಹಕ್ಕು, ಕೆಲಸದ ಸ್ಥಳದಲ್ಲಿ ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳ, ಉಚಿತ ಕಾನೂನು ನೆರವು, ಹೆಣ್ಣು ಮಕ್ಕಳಿಗೆ ಸಂವಿಧಾನಾತ್ಮಕ ಇರುವ ಮೂಲಭೂತ ಹಕ್ಕುಗಳು ಮತ್ತಿತರ ಕಾನೂನುಗಳ ಬಗ್ಗೆ ಅರಿವು ಮೂಡಿಸಲಾಗುವುದು. ಈ ಕಾರ್ಯಕ್ರಮಕ್ಕೆ ಪೊಲೀಸ್, ಅಬಕಾರಿ, ಶಿಕ್ಷಣ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಕೈಜೋಡಿಸಿದೆ. ಮಾಹಿತಿ ಕಾರ್ಯಕ್ರಮವು ಪುತ್ತೂರು ಮತ್ತು ಕಡಬ ತಾಲೂಕಿನ ವಿವಿಧ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹಾಗೂ ಪಂಚಾಯತ್ ಕೇಂದ್ರಗಳಲ್ಲಿ ನಡೆಯಲಿದೆ. ಕಾನೂನು ಅರಿವು ಜನರ ಮನೆ ಬಾಗಿಲಿಗೆ ತಲುಪಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ. ಇದರೊಂದಿಗೆ ಆರೋಗ್ಯ ಕಾರ್ಡ್, ವಾಹನ ಚಲಾವಣೆ, ಪರವಾನಗಿ, ಬ್ಯಾನರ್ ತಯಾರಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಜನಗಳಿಗೆ ಸಂವಿಧಾನಾತ್ಮಕವಾಗಿ ಕೊಡಲ್ಪಟ್ಟಂತಹ ಕಾನೂನುಗಳು ಅವರಿಗೆ ತಲುಪಬೇಕು. ಇಲ್ಲ ಅಂದರೆ ಅವರು ಕಾನೂನಿಗೆ ಬೇಕಾದ ತಲುಪಲಿಕ್ಕಾಗಲಿಲ್ಲ ಅಂದರೆ ನಾವು ಅವರ ಮನೆ ಬಾಗಿಲಿಗೆ ತಲುಪಬೇಕು ಅಂತಕ್ಕಂಥ ಒಂದು ಥೀಮ್, ಆ ಥೀಮ್ ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಈಗ CDPO ಅನ್ನೋದು ಈಗಾಗಲೇ ಫೋಕ್ಸೋ ಕಾಯ್ದೆ ಬಗ್ಗೆ, ಬಾಲ್ಯ ವಿವಾಹದ ಬಗ್ಗೆ, ದತ್ತು ಸ್ವೀಕಾರದ ಬಗ್ಗೆ, ಜೀವನಾಂಶದ ಬಗ್ಗೆ, ಬಾಲಕಾರ್ಮಿಕರ ಬಗ್ಗೆ, ವರದಕ್ಷಿಣೆ ಕಿರುಕುಳ, ಮಹಿಳಾ ದೌರ್ಜನ್ಯ, ಕೌಟುಂಬಿಕ ದೌರ್ಜನ್ಯ, ಮಹಿಳೆಯರ ರಕ್ಷಣೆ, ಮಕ್ಕಳ ಹಕ್ಕುಗಳ ಬಗ್ಗೆ, ಹೆಣ್ಣು ಮಕ್ಕಳಿಗೆ ಆಸ್ತಿ ಹಕ್ಕು, ಕೆಲಸ ಸ್ಥಳದಲ್ಲಿ ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳ, ಉಚಿತ ಕಾನೂನು ನೆರವು, ಹೆಣ್ಣು ಮಕ್ಕಳಿಗೆ ಸಂವಿಧಾನಾತ್ಮಕವಾಗಿರುವ ಮೂಲಭೂತ ಹಕ್ಕುಗಳು, ಈ ಥರ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಜನಗಳಿಗೆ ತಲುಪಬೇಕು ಅಂತಕ್ಕಂಥದ್ದು. ಸೊ ಅದೇ ರೀತಿ PHCಗಳು, ಎಲ್ಲಿ ಹಾಸ್ಪಿಟಲ್ಗಳು ಎಷ್ಟಿದ್ದಾವೆ ನಮ್ಮಲ್ಲಿ, ಸೊ ಅಲ್ಲಿ ಕೂಡ ಒಟ್ಟು 13 ಕಾರ್ಯಕ್ರಮಗಳನ್ನು ನಾವು 8ನೇ ತಾರೀಕಿಂದ ಸುಮಾರು 29ನೇ ತಾರೀಕಿನವರೆಗೂ ನಾವು ವಿವಿಧ ದಿನಾಂಕಗಳಲ್ಲಿ ಈಶ್ವರಮಂಗಲ, ಕೊಳ್ತಿಗೆ, ಮಣ್ಣಾಜೆ, ಸರ್ವೆ ಎಲ್ಲ ಕಡೆ, ಹಾಗೆ ಕಡಬ, ನೆಲ್ಯಾಡಿ, ಶಿರಾಡಿ, ಈ ರೀತಿ ಎಲ್ಲ ಗ್ರಾಮಗಳಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಅಲ್ಲಿ ಹಾಸ್ಪಿಟ್ಲು ವೈದ್ಯಾಧಿಕಾರಿಗಳ ಜೊತೆ ಸೇರಿಕೊಂಡು ಕಾರ್ಯಕ್ರಮ, ಮೆಂಟಲಿ ಡಿಸಾರ್ಡ್ ಆದವರಿಗೆ ಅವರ ಇದೇನು, ಡ್ರಗ್ಸಿಗೆ ಒಳಗಾದಂಥವ್ರು, ವ್ಯಸನಿಗಳಿಗೆ ಅವರಿಗೆ ಯಾವ ರೀತಿ ಇದು ಮಾಡಬೇಕು, ಆ ಥರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಈಗ ತಾಲೂಕು ಆಡಳಿತದ ಜೊತೆ ಸೇರಿಕೊಂಡು ಪ್ರತಿ ಪಂಚಾಯಿತಿಯಲ್ಲಿಯೂ ಕೂಡ ಪ್ರತಿದಿನ 2 ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಅದು ಲಿಸ್ಟು ನಿಮಗೆ ಕೊಡ್ತೇನೆ. ಸೊ ಈ ರೀತಿ ಮಾಡೋದ್ರಿಂದ ಎಲ್ಲ ಹಳ್ಳಿಗೆ, ಇಲ್ಲಿ ಸಾಮಾನ್ಯ ಈ ಪುತ್ತೂರು ತಾಲೂಕಲ್ಲಿ ಸರಿಯಾದ ರಸ್ತೆ ಮತ್ತು ಬಸ್ಸಿನ ಸೌಕರ್ಯ ಇಲ್ಲದೇ ಇರತಕ್ಕಂಥ ಹಳ್ಳಿಗಳು ಬಹಳಷ್ಟು. ಆ ಜನಗಳಿಗೆ ನೀವು ಪಟ್ಟಣಕ್ಕೆ ಬಂದು ತಿಳ್ಕೊಳ್ಳಿ ಅಂದರೆ ಆಗೋದಿಲ್ಲ. ಸೊ ಹಾಗಾಗಿ ಅವರ ಮನೆ ಬಾಗಿಲಿಗೆ ನಾವೇ ಹೋಗ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಕಾನೂನು ಸೇವೆಗಳ ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾದ ನ್ಯಾಯಾಲಯದ ಪ್ರಧಾನ ವ್ಯವಹಾರಿಕ ನ್ಯಾಯಾಧೀಶ ಹಾಗೂ ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿ ನ್ಯಾಯಮೂರ್ತಿ ಅರುಣಕುಮಾರ್ ಜಿ, ಪುತ್ತೂರು ವಕೀಲರ ಸಂಘದ ಅಧ್ಯಕ್ಷ ಮನೋಹರ KV ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು.